ಇತ್ತು. ಏನು ಅಂತ? ಇಲ್ಲಿ ನನ್ನ ಜಾತಿಯವರು ಇಲ್ಲ, ಎಲ್ಲ ನಿನ್ನ ಹಾಗೆ ಇತ್ತು. ಮೀಸೆ ಹೊತ್ತ ಗಂಡುಗಳಿಗಳಿಲ್ಲ, ಅರ್ಥಾತ್ ಎಲ್ಲವರು ಹೆಣ್ಣು ಮಕ್ಕಳೇ. ಹೌದು. ಈಗ ನೀನು ಕಾಳಗದ ಬಗ್ಗೆ ನನ್ನನ್ನು ಪ್ರಶ್ನಿಸ್ತಾ ಇದ್ದೀಯಲ್ಲ. ಹೌದು. ಸುರತ ಯುದ್ಧವೋ ಶರತ ಯುದ್ಧವೋ ನೀನು ಆಯ್ಕೆ ಮಾಡ. ಕಾರಣ ಇರಬೇಕು, ಬೇರೆ ಗಂಡಸರಿಲ್ಲಲ್ಲ. ಹಾಗಾಗಿ ಸಿಕ್ಕಿದಂತಹ ಲಾಭವನ್ನು ಉಪಯೋಗಪಡಿಸಿಕೊಳ್ಳಬಹುದು. ಕಾಣುವುದಕ್ಕೆ ನಾನು ಬಹಳ ಚಂದ ಅಲ್ವಾ, ಹಾಗಾಗಿ ನನ್ನ ಮೇಲೆ ನೀನು ದೃಷ್ಟಿಯಲ್ಲಿ ಇರಿಸಿದ್ದಿ. ಇರ್ಲಿ, ನೀನು ಹೆಣ್ಣು, ಒಂದು ಗಂಡಸ, ಮೂರು ಲೋಕದ ಗಂಡನಾದಂತಹ ಪಾರ್ಥ ಮಹಾಶಯನಿಗೆ ಸಾಮಾನ್ಯರಾದಂತಹ ಹೆಣ್ಣನ್ನು ಗೆಲ್ಲುವುದಕ್ಕೆ ಸಾಧ್ಯವೇ? ಅಸಾಧ್ಯ ಎಂದು ಆಲೋಚನೆ ಮಾಡಿಕೊಂಡಿದ್ದೀಯ. ಎಂತಹ ಘನ ಕಾರ್ಯವನ್ನು ಮಾಡಿದ್ದೇನೆ ಗೊತ್ತುಂಟು. ಪ್ರಾರಂಭದಿಂದಲೇ ಹೇಳ್ತೇನೆ, ಪಾಶುಪತ ಶರ ನನಗೆ ದೊರಕಿದ್ದು ಹೇಗೆ? ಮದನಾರಿಯಲ್ಲಿ ಸೆಣಸಾಟವನ್ನು ಮಾಡಿ ಆ ಪಾಶುಪತ ಶರ ಪಡೆದುಕೊಂಡಿದ್ದೇನೆ. ಸಾಲದ್ದಕ್ಕೆ ದಿನ ಒಂದಕ್ಕೆ 10,000 ಭಕ್ತವರ್ಧನರ ಶಿರಸ್ಸನ್ನು ತೆರೆಗೆ ಕೆಡಹುತ್ತೇನೆ ಎಂಬ ಹಾಗೆ ಶಪಥವನ್ನು ತೊಟ್ಟು ಯುದ್ಧ ಕಡೆಗೆ ಬಂದವರು ನಮ್ಮ ಅಜ್ಜನಾದಂತಹ ಭೀಷ್ಮಾಚಾರ್ಯರು. ಏನಾಯಿತು? ಬರೇ 10 ದಿನಗಳ ತನಕ ಯುದ್ಧ ಮಾಡಿದ್ರು. ಆ ಹೊತ್ತಿಗೆ ಅವರ ಬಲ ಸಾಕಾಗದೆ ಹೋಯ್ತೆ. ಅಲ್ಲ, ಎದುರಾಗಿ ನಿಂತವ ನಾನು ಮೊಮ್ಮಗನಲ್ಲಿ ಸೋತಿದ್ದೇನೆ ಎಂಬುದಕ್ಕೆ ನಿದರ್ಶನ ಅವರು ಸರಳ ಮಂಚದಲ್ಲಿ ಮಲಗಿದ್ರು. ಅವರು ಕೇಳಿದ್ದೇನು, ಪಾರ್ಥ ತಲೆ ಜೋತ ಆಡುತ್ತಿದೆ, ಹಾಗೆ ದಿಂಬು ತಂದು ಕೊಟ್ಟವ ನಾನು. ಗೊತ್ತಾಯ್ತಲ್ಲ, ಪಾರ್ಥ ಬಾಯಾರಿಕೆ ಆಗುತ್ತಿದೆ. ಗಂಗಾಸುರವಾದಂತಹ ಅವರಿಗೆ ಸಾಮಾನ್ಯ ಜಲದಿಂದ ದೃಶ್ಯ ದೂರವಾಗುವುದಿಲ್ಲ, ಅದಕ್ಕೆ ಬೇಕಾಗಿ ಗಂಗೆಯನ್ನೇ ತರಿಸಿಕೊಟ್ಟಿದ್ದೇನೆ. ನೋಡಿದ್ಯಾ, ಅಂತ ಮಹಾನುಭಾವರು ನನ್ನಲ್ಲಿ ಕಾಳಗವನ್ನು ಮಾಡುತ್ತಾ ಮಾಡುತ್ತಾ ಸರಳ ಮಂಚದಲ್ಲಿ ಮಲಗಿದ್ದಾರೆ. ಸಾಲದ್ದಕ್ಕೆ ದ್ರೋಣಾಚಾರ್ಯರು ಪಾರ್ಥಯೇ ಹೋದನುತ್ತರ ಎಂಬಂತಹ ಹೊಗಳಿಕೆಯನ್ನು ಮಾಡಿದ್ದಾರೆ ನನ್ನ ಕುರಿತಾಗಿ. ಸಾಗಿದವರ ಬಲ ಇಲ್ಲ, ಅವರ ವಿಷಯ ಅಂತಿಲ್ಲ. ತನ್ನ ಮಗ ಏನು ಎಂಬುದನ್ನು ತಿಳಿಯುವುದು ಕೂಡ ತಿಳಿಯದ ಹಾಗೆ ವಿವೇಕ ಶೂದ್ರರಂತೆ ಸ್ವರ್ಗಲೋಕ ಪ್ರವೇಶ ಮಾಡಿದ್ರು. ಅವರ ಕತೆ ಮುಗಿಯಿತು. ಕರ್ಣ ಯುದ್ಧ ರಂಗದಲ್ಲಿ ಪ್ರವೇಶ ಮಾಡಿದ್ದಾನೆ, ನನ್ನಲ್ಲಿ ಸೆಣಸಾಟವನ್ನು ಮಾಡಿದ್ದಾನೆ. ಅವನ ಹೆಸರು ಉಳಿಯಿತು, ಧರಾಶಾಯಿಯಾಗಿದ್ದಾನೆ. ಹಾಗೆಂದು ಅಂತಹ ದೊಡ್ಡ ದೊಡ್ಡ ವಿಕ್ರಮವನ್ನು ತೋರಿಸಂತ ನಾನು ಸಶರೀರನಾಗಿ ಸ್ವರ್ಗಲೋಕ ಪ್ರವೇಶ ಮಾಡಿದವ. ನೀನಮ್ಮ ನೋಡಿ, ಜೀವಂತ ಹೋಗು, ನೀನು ಓದ್ಬೇಕಾದ್ರೆ ಸಾಯಬೇಕು, ನೀನಂತಾದ್ರೆ ಆಗ್ಲಿಕ್ಕಿಲ್ಲ. ನಾನು ಹಾಗಲ್ಲ, ದೈವಾನುಗ್ರಹವನ್ನು ಸಂಪಾದನೆ ಮಾಡಿದಂತ ಈ ಪ್ರಪಂಚದಲ್ಲಿ ಏಕ ವ್ಯಕ್ತಿ ಅಂದ್ರೆ ನಾನೊಬ್ಬ. ಹಾಗಾಗಿ ನನ್ನ ತನವನ್ನು ಮೆರೆಸಿದ್ದೇನೆ. ಎಲ್ಲವರು ಬೆರಳೆತ್ತಿ ತೋರಿಸುವುದು, ಹುಟ್ಟಿದ್ರೆ ಹುಟ್ಟಬೇಕು ಪಾರ್ಥನಂತ ಮಗನೇ ಭಾಗ್ಯ ಯಾವ ತಾಯಿಯಾದ್ರು. ಹಾಗಾಗಿ ಈ ಹೊತ್ತು ಇಂಥ ಹಿರಿಮೆ ನನ್ನಲ್ಲಿದೆ. ಹಾಗಾಗಿ ಹೇಳ್ತೇನೆ, ಸುಮ್ಮನೆ ನನ್ನನ್ನು ಕೆಣಕಿ ಹಾಳಾಗಬೇಡ. ಇನ್ನು 16 ವರ್ಷಗಳ ತನಕ ನಿನ್ನದಾದಂತಹ ಯಾಟೋಪಗಳಲ್ಲಿ ನಡೆಯುವುದಕ್ಕೆ ಉಂಟು. ಹೆಸರನ್ನು ಸಂಪಾದನೆ ಮಾಡಲಿಕ್ಕೆ ಉಂಟು. ಹೇಗೂ ತಿಳಿಯದೆ ನೀನು ನಮ್ಮ ಕುದುರೆಯನ್ನು ಕಟ್ಟಿದ್ದಿ. ಕುದುರೆಯನ್ನು ತಂದು ಕೊಡು, ಜತೆಯಲ್ಲಿ ಕಪ್ಪವನ್ನು ಕೊಡು, ಅದರಲ್ಲಿ ನನಗೆ ಕಲಿ. ಅಲ್ಲಿ ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ, ಹೆದರ್ತಾ ಇದೀಯಾ?
ಹೇಳಿದ್ದೇನೆ ನಾನು. ಹ. ಎರಡು ರೀತಿಯ ಯುದ್ಧ ಎಂಬುದಾಗಿ. ಹ. ಮತ್ತೊಂದು ಸುರತ ಯುದ್ಧ. ಹ. ನೋಡು, ಹ. ಕಾಮ ಕೇಳಿ ಇದರಲ್ಲಿ ಸ್ತ್ರೀಯನ್ನು ಸೋಲಿಸಿದ್ರೆ ಅವನು ನಿಜವಾಗಿಯೂ ಗಂಡಸೇ ಹೌದು. ಹ? ಆದ್ರಿಂದ ಹ.